ಭಾಗವತರು, ವೇಷಧಾರಿ, ಪ್ರಸಂಗಕರ್ತ ಸೇರಿದಂತೆ ಯಕ್ಷಗಾನದ ನಾನಾ ರಂಗದಲ್ಲಿ ಸವ್ಯಸಾಚಿ ಎಂದೇ ಪ್ರಸಿದ್ಧರಾದ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜಾ ಅವರು ಅಲ್ಪಕಾಲದ ಅಸೌಖ್ಯದಿಂದ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಮಂಗಳೂರು ತಾಲೂಕಿನ ಮಂಜನಾಡಿಯ ಬೊಟ್ಟಿಕೆರೆ ನಿವಾಸಿಯಾಗಿರುವ ಪುರುಷೋತ್ತಮ ಪೂಂಜರು ಜೂನ್ 21, 1953ರಲ್ಲಿ ಜನಿಸಿದರು. ದಿವಂಗತ ಬಿ ತ್ಯಾಂಪಣ್ಣ ಪೂಂಜಾ ಮತ್ತು ಜಲಜ ಪೂಂಜಾ ದಂಪತಿಯ ಸುಪುತ್ರ. ಬಿಎಸ್ಸಿ ಪದವೀಧರರಾದ ಅವರು ಆನೆಗುಂಡಿ ಗಣಪತಿ ಭಟ್ ಮತ್ತು ಹೊಸಹಿತ್ಲು ಮಹಲಿಂಗೇಶ್ವರ ಭಟ್ಟರ ಮಾರ್ಗದರ್ಶನದಲ್ಲಿ ಯಕ್ಷಗಾನದ ಹಿಮ್ಮೇಳ ಮುಮ್ಮೇಳಗಳಲ್ಲಿ ಪರಿಣಿತರಾಗಿ ಸವ್ಯಸಾಚಿ ಎನಿಸಿದರು. ಉದ್ಯೋಗ ನಿಮಿತ್ತ ಮುಂಬೈಯಲ್ಲಿದ್ದಂತಹ ಅವರು ನೂರಾರು ಶಿಷ್ಯರನ್ನ ಸಿದ್ಧಗೊಳಿಸಿದ್ದಾರೆ. ಅವರೊಬ್ಬ ಸಮರ್ಥ ವೇಷಧಾರಿ, ನಿರ್ದೇಶಕ, ಚೆಂಡೆ ಮದ್ದಳೆ ವಾದಕ, ಭಾಗವತ ಮತ್ತು ಪ್ರಸಂಗಕರ್ತರಾಗಿದ್ದಾರೆ. ಮುಂಬೈ, ಗೀತಾಂಬಿಕಾ, ಉಪ್ಪಳ ಭಗವತಿ, ಪುತ್ತೂರು, ಕರ್ನಾಟಕ ಮತ್ತು ಕಟೀಲು ಮೇಳಗಳಲ್ಲಿ 47 ವರ್ಷ ತಿರುಗಾಟ ಮಾಡಿರುವ ಪೂಂಜರು ಪ್ರಸ್ತುತ ಕಟೀಲು 1ನೇ ಮೇಳದ ಪ್ರಧಾನ ಭಾಗವತರಾಗಿದ್ದರು. ಕಟೀಲು ಎಲ್ಲಾ ಮೇಳಗಳ ಪ್ರಸಂಗ, ಪಾತ್ರ ಸಂಯೋಜನೆ ಜವಾಬ್ದಾರಿಯನ್ನ ಇವರೇ ನಿರ್ವಹಿಸ್ತಾ ಇದ್ರು. ಕನ್ನಡ ಮತ್ತು ತುಳು ಭಾಷೆಗಳಲ್ಲಿ ಸುಮಾರು 32 ಪ್ರಸಂಗಗಳನ್ನು ಅವರು ಬರೆದಿದ್ದಾರೆ. ಮಾನಿಷಾದ ಇವರ ಅತಿ ಹೆಚ್ಚು ಹೆಗ್ಗಳಿಕೆ ಪಡೆದ ಪ್ರಸಂಗ. ಉಳಿದಂತೆ ನಳಿನಾಕ್ಷಿ, ನಂದಿನಿ, ಉಭಯಕುಲ ಬಿಲ್ಲೋಜ, ಮೇಘಮಯೂರಿ, ಸ್ವರ್ಣ ನೋಪುರ, ಕುಡಿಯನ ಕೊಂಬಿರೆಲ್, ದಳವಾಯಿ ಮುದ್ದಣ್ಣೆ, ಗರುಡ ಕೇಂಚವೆ, ಪಟ್ಟದ ಕತ್ತಿ, ಕುಡಿಯನ ಕಣ್ಣ, ಸ್ವರ್ಣ ಕೇದಗೆ ಪ್ರಸಂಗಗಳು ವೃತ್ತಿ ಮೇಳಗಳಲ್ಲಿ ಪ್ರಯೋಗಗೊಂಡು ಜನಪ್ರಿಯವಾಗಿದೆ. ಅವರ 29 ಪ್ರಸಂಗಗಳನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಅಮೃಹ ಎಂಬ ಹೆಸರಿನಿಂದ 2 ಸಂಪುಟಗಳಲ್ಲಿ ಪ್ರಕಟಿಸಿದೆ. ನಾನಾ ಪ್ರಶಸ್ತಿ ಪಡೆದ ಅವರು ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿದ್ದರು. ಮನೆಯಲ್ಲಿಯೇ ಮಕ್ಕಳಿಗೆ ಯಕ್ಷಗಾನ ತರಬೇತಿಯನ್ನ ನೀಡ್ತಾ ಇದ್ರು. ಇವರಿಗೆ ಪತ್ನಿ, 2 ಪುತ್ರರು ಇದ್ದಾರೆ.